ಕಳೆದ 11 ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ಬಂದು ಇದೀಗ ನೂತನ ಸಮಿತಿ ರಚನೆಯಾಗಿ ಬಹಳಷ್ಟು ಉತ್ಸಾಹದಿಂದ ಸಮಾಜಮುಖಿ ಕಾರ್ಯದತ್ತ ಚಿತ್ತ ಹರಿಸಿದ ಹೆಜಮಾಡಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಸುಧಾಕರ್ ಕರ್ಕೇರ ನೇತೃತ್ವದ ಹೆಜಮಾಡಿ ನಾಗರಿಕ ಕ್ರಿಯಾ ಸಮಿತಿ ತಮ್ಮ ಪ್ರಥಮ ಕಾರ್ಯ ಹೆಜಮಾಡಿ ಬೈಪಾಸ್ ಬಳಿ ಅಪಘಾತ ನಿಯಂತ್ರಿಸಲು ಹೆದ್ದಾರಿಗೆ ಬ್ಯಾರಿಕೇಡ್ ಅಳವಡಿಸುವ ಕಾರ್ಯಕ್ಕೆ ಶನಿವಾರ ಬೆಳಗ್ಗೆ ಚಾಲನೆ ನೀಡಲಿದ್ದೇವೆ ಎಂಬುದಾಗಿ ಸಮಿತಿಯ ಅಧ್ಯಕ್ಷ ಸುಧಾಕರ್ ಕರ್ಕೇರ ಹೇಳಿದ್ದಾರೆ. ಅವರು ಹೆಜಮಾಡಿ ಸರ್ಕಾರಿ ಶಾಲಾ ಸಭಾಂಗಣದಲ್ಲಿ ನಡೆದ ಕ್ರಿಯಾ ಸಮಿತಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಅವರು ಹೆಜಮಾಡಿ ಸರ್ಕಾರಿ ಶಾಲಾ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಹೆಜಮಾಡಿ ಬೈಪಾಸ್ ಬಳಿ ಹೆದ್ದಾರಿ ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ಸರ್ವಿಸ್ ರಸ್ತೆ ಇಲ್ಲದೆ ಶಾಲಾ ವಾಹನ, ಖಾಸಗಿ ಬಸ್ಗಳು ಸಹಿತ ಎಲ್ಲ ವಾಹನಗಳು ಅನಿವಾರ್ಯವಾಗಿ ವಿರುದ್ಧ ದಿಕ್ಕಿನಿಂದ ಅಪಾಯಕಾರಿಯಾಗಿ ಸಂಚರಿಸುತ್ತಿದ್ದು ನಿತ್ಯ ಅಪಘಾತಗಳು ಸಂಭವಿಸುತ್ತಿರುವುದನ್ನು ಮನಗಂಡು ತಾತ್ಕಾಲಿಕ ಪರಿಹಾರ ಎಂಬಂತೆ ಈ ಭಾಗದಲ್ಲಿ ಬ್ಯಾರಿಕೇಡ್ ಅಳವಡಿಸುವ ಕಾರ್ಯಕ್ಕೆ ಶನಿವಾರ ಬೆಳಗ್ಗೆ 9 ಗಂಟೆಗೆ ಚಾಲನೆಯನ್ನ ನೀಡಲಿದ್ದೇವೆ. ಅದಲ್ಲದೆ ಅದೇ ದಿನ ಸಂಜೆ 4:30ರ ಸುಮಾರಿಗೆ ಕಳೆದ ಬಾರಿ ಕೋವಿಡ್ ಸಂದರ್ಭ ಜೀವದ ಹಂಗು ತೊರೆದು ದುಡಿದ ಆಶಾ ಕಾರ್ಯಕರ್ತೆಯರು ಸಹಿತ ಇತರೆ ಕೊರೋನಾ ವಾರಿಯರ್ಸ್ಗಳನ್ನು ಹಾಗೂ ನೂತನವಾಗಿ ಆಯ್ಕೆಯಾದ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳನ್ನು ಮತ್ತು ಇತರೆ ಅರ್ಹ ವ್ಯಕ್ತಿಗಳನ್ನು ಸನ್ಮಾನಿಸಿ ಗೌರವಿಸುವ ಮೂಲಕ ಅವರಿಂದ ಸಮಾಜಕ್ಕೆ ಮತ್ತಷ್ಟು ಕೊಡುಗೆಗಳನ್ನು ಪಡೆಯುವ ಇರಾದೆ ನಮ್ಮದೆಂದರು. 9:30ಕ್ಕೆ ರಾಷ್ಟ್ರೀಯ ಹೆದ್ದಾರಿ ಕಣ್ಣಂಗಾರ್ ಬೈಪಾಸ್ನಲ್ಲಿ ಬ್ಯಾರಿಕೇಡ್ ಅಳವಡಿಸಿ ಸಾರ್ವಜನಿಕರಿಗೆ ತೊಂದರೆಯಾಗುವುದನ್ನು ತಪ್ಪಿಸಲಿಕ್ಕೋಸ್ಕರ ಅದರ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಉದ್ಘಾಟಕರಾಗಿ ಆಲಜಾರ್ ಆಂಗ್ಲ ಮಾಧ್ಯಮ ಶಾಲೆಯ ಸಂಚಾಲಕರಾಗಿರುವ ಹಾಜಿ ಶೇಖಬ್ಬ ಕೋಟೆ ಅವರು ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಶಿಕಾಂತ್ ಪಡಬಿದ್ರಿ, ಹೆಜಮಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವ ಪ್ರಾಣೇಶ್ ಹೆಜಮಾಡಿ, ಪಡಬಿದ್ರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವ ರವಿ ಶೆಟ್ಟಿ ಹಾಗೂ ಪಡಬಿದ್ರಿ ಠಾಣೆಯ ಠಾಣಾಧಿಕಾರಿಯಾಗಿರುವ ದಿಲೀಪ್ ಜಿಆರ್ ಮತ್ತು ನವಯುಗ ಕಂಪನಿಯ ವ್ಯವಸ್ಥಾಪಕರಾಗಿರುವ ಶಿವಪ್ರಸಾದ್ ರೈ ಅವರು ಉಪಸ್ಥಿತರಿರುವರು. ಹೆಜಮಾಡಿ ನಿಲ್ಲವ ಸಂಘದ ಅಧ್ಯಕ್ಷರಾಗಿರುವ ಲೋಕೇಶ್ ಅಮೀನ್ ಇವರುಗಳು ಉಪಸ್ಥಿತರಿರುವರು. ಈ ಕಾರ್ಯಕ್ರಮದ ಮುಖ್ಯ ಅಂಗ ಅಂತ ಹೇಳಿದ್ರೆ ಹೆಜಮಾಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರುಗಳನ್ನು ಅಭಿನಂದಿಸುವುದು. ಈ ಸಂದರ್ಭ ಸಮಿತಿಯ ಪ್ರಮುಖರಾದ ಸನಾ ಇಬ್ರಾಹಿಂ, ವಿಶಾಲಾಕ್ಷಿ ಪುತ್ರನ್, ಪಾಂಡುರಂಗ ಕರ್ಕೇರ, ಸುಭಾಷ್ ಶಾಲ್ಯನ್, ಸಂಜೀವ ಟಿ, ರೇಷ್ಮಾ ಮೆಂಡನ್ ಹಾಗೂ ವಿಜಯ ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರೆ.